ಸುಸಜ್ಜಿತ ಕಟ್ಟಡ ಒಳಗೆ ಎಂಟ್ರಿಯಾಗ್ತಾ ಇದ್ದ ಹಾಗೆ ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಅನ್ನೋ ವೇದವಾಕ್ಯ. ಆದ್ರೆ ಇಲ್ಲಿ ಜನರಿಗೆ ಆರೋಗ್ಯ ಸಿಗ್ತಾ ಇದ್ಯಾ ಅನ್ನೋ ಪ್ರಶ್ನೆ ಈ ಭಾಗದ ಜನರನ್ನ ಕಾಡ್ತಾ ಇದೆ. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ ನೀಡುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವ್ಯವಸ್ಥಿತವಾದ ಸೌಲಭ್ಯಗಳು ಇಲ್ಲದೇ ಇದ್ರೆ ಜನರಿಗೆ ಆರೋಗ್ಯ ಸೇವೆ ಸಿಗಲು ಹೇಗೆ ಸಾಧ್ಯ? ಇದೀಗ ಈಶ್ವರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಥೆಯೂ ಇದೇ ಆಗಿದೆ. ಇಲ್ಲಿ ಸುಂದರ ಸುಸಜ್ಜಿತ ಕಟ್ಟಡ ಹಾಗೂ ಇತರ ಸೌಲಭ್ಯಗಳಿದ್ರೂ ಕಾಯಂ ವೈದ್ಯಾಧಿಕಾರಿ ಹಾಗೂ ಸೂಕ್ತ ಸಿಬ್ಬಂದಿಗಳ ಕೊರತೆಯಿಂದ ಆರೋಗ್ಯ ಕೇಂದ್ರವೇ ರೋಗಗ್ರಸ್ತವಾದಂತಿದೆ. ನೆಟ್ಟಣಿಗೆ ಮುಡ್ನೂರು, ಪಡುವನ್ನೂರು, ಬಡಗನ್ನೂರು ಗ್ರಾಮಗಳನ್ನು ಒಳಗೊಂಡ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸ್ತಾ ಇರುವ ಈಶ್ವರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೂತನ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣಗೊಂಡು 2020ರಲ್ಲಿ ಉದ್ಘಾಟನೆಗೊಂಡಿತ್ತು. ಈ ಕೇಂದ್ರದ ಅಡಿಯಲ್ಲಿ ಈಶ್ವರಮಂಗಲ, ಕರ್ನೂರು, ಬಡಗನ್ನೂರು ಹಾಗೂ ಪಡುವನ್ನೂರಿನಲ್ಲಿ 4 ಉಪಕೇಂದ್ರಗಳು ಆರೋಗ್ಯ ಸೇವೆಯನ್ನ ನೀಡ್ತಾ ಇದೆ. ಈಶ್ವರಮಂಗಲ ಪ್ರದೇಶ ಕರ್ನಾಟಕ ಹಾಗೂ ಕೇರಳ ಗಡಿ ಪ್ರದೇಶವಾದ ಕಾರಣ ಈ ಆರೋಗ್ಯ ಕೇಂದ್ರ ಹೆಚ್ಚಿನ ಮಹತ್ವವನ್ನ ಪಡೆದುಕೊಂಡಿದೆ. ಗಡಿಭಾಗದ ದೇಲಂಪಾಡಿ ಸೇರಿದಂತೆ ಹಲವು ಪ್ರದೇಶದ ಜನರು ಇಲ್ಲಿಗೆ ಆರೋಗ್ಯ ಸೇವೆಯನ್ನ ಪಡೆದಿದ್ದಾರೆ. ದಿನವೊಂದಕ್ಕೆ ಸುಮಾರು 150ರಷ್ಟು ರೋಗಿಗಳು ಬರುತ್ತಿದ್ದ ಈ ಕೇಂದ್ರದಲ್ಲಿ ಇದೀಗ ಕಾಯಂ ವೈದ್ಯಾಧಿಕಾರಿಗಳು ಇಲ್ಲದೆ ಇರೋದ್ರಿಂದ ಜನರು ಆರೋಗ್ಯ ಸೌಲಭ್ಯದಿಂದ ವಂಚಿತರಾಗ್ತಿದ್ದಾರೆ. ಈಶ್ವರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ನಿಖಿಲ್ ಎಂಬವರು ಕಳೆದ 1 ವರ್ಷದ ಹಿಂದೆ ಉಳ್ಳಾಲಕ್ಕೆ ನಿಯೋಜನೆಗೊಂಡು ತೆರಳಿದ್ರು. ಉಳ್ಳಾಲದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಅವರಿಗೆ ಸಂಬಳ ಈ ಆರೋಗ್ಯ ಕೇಂದ್ರದಿಂದಲೇ ನಡೀತಾ ಇತ್ತು. ಅವರು ಇಲ್ಲಿಂದ ವರ್ಗಾವಣೆಗೊಳ್ಳದ ಕಾರಣ ಅವರ ಹುದ್ದೆ ಚಾಲ್ತಿಯಲ್ಲಿದ್ದು ಬೇರೆ ವೈದ್ಯರು ಕೂಡ ಇಲ್ಲಿಗೆ ವರ್ಗಾವಣೆಗೊಂಡು ಬರ್ತಿಲ್ಲ. ಕಳೆದ 3 ತಿಂಗಳಿನಿಂದ ಈ ವೈದ್ಯರು ಅನಧಿಕೃತ ರಜೆ ಪಡೆದಿದ್ದು, ಕೊಳ್ತಿಗೆ ಆರೋಗ್ಯ ಕೇಂದ್ರದ ಡಾಕ್ಟರ್ ಅಮಿತ್ ಕುಮಾರ್ ವಾರದಲ್ಲಿ 2 ದಿನ ಹಾಗೂ ಪಾಣಾಚೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಮುರಳಿ 2 ದಿನ ಸೇರಿದಂತೆ ಒಟ್ಟು 4 ದಿನ ಪ್ರಭಾರ ಹುದ್ದೆಯಲ್ಲಿ ಕರ್ತವ್ಯ ನಿರತರಾಗಿದ್ದಾರೆ. ಇನ್ನು ಈ ಸಮಸ್ಯೆಗಳ ಬಗ್ಗೆ ನೆಟ್ಟಣಿಗೆ ಮುಡ್ನೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ರಾಮ ಮೇನಲ ಮಾತನಾಡಿ, ಈ ಆಸ್ಪತ್ರೆಯಲ್ಲಿ ಹಲವು ವ್ಯವಸ್ಥೆಗಳಿದ್ರೂ ಇತ್ತೀಚಿನ ದಿನದಿಂದ ವೈದ್ಯಾಧಿಕಾರಿಗಳ ಕೊರತೆ ಇದೆ. ವೈದ್ಯರ ಕೊರತೆಯಿಂದ ರೋಗಿಗಳು ಪುನಃ ಹೋದ ಉದಾಹರಣೆಗಳಿದೆ. ಈ ಬಗ್ಗೆ ಶಾಸಕರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಕೂಡ ಕಳುಹಿಸಿದ್ದೇವೆ, ಆದರೆ ಸಮಸ್ಯೆ ಪರಿಹಾರವಾಗಿಲ್ಲ ಎಂದಿದ್ದಾರೆ. ಈ ಈಶ್ವರಮಂಗಲ ಆರೋಗ್ಯ ಕೇಂದ್ರ ಬಹಳ ಹಿಂದಿನ ಒಂದು ಆಸ್ಪತ್ರೆ. ಇದು ಈ ಹಿಂದೆ ಹಳೆಯ ಕಟ್ಟಡದಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡುತ್ತಿದ್ದಂಥ ಆಸ್ಪತ್ರೆ ಇದು. ಅನೇಕ ವೈದ್ಯರುಗಳು ಇಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಇತಿಹಾಸ ಇರುವಂತಹ ಆಸ್ಪತ್ರೆ ಇದು. ಬಹಳ ಘಟಾನುಘಟಿ ವೈದ್ಯರುಗಳು ತನ್ನ ಸೇವೆಯನ್ನು ಮಾಡಿ ಈಗಲೂ ಅವರ ಹೆಸರನ್ನು ಉಳಿಸಿಕೊಂಡಿದ್ದಾರೆ. ಇದು ಎಲ್ಲರಿಗೂ ನಮಗೆ ನೆನಪಿರುವಂಥ ವಿಚಾರಗಳು. ಈ ಆಸ್ಪತ್ರೆ ಕೇವಲ ಈಶ್ವರಮಂಗಲ ಹೆಸರಿದ್ದರೆ ಈಶ್ವರಮಂಗಲಕ್ಕೆ ಮಾತ್ರ ಮೀಸಲಿರದೆ ಇದು ಬಡಗನ್ನೂರು ಗ್ರಾಮ ಪಂಚಾಯತ್ನ ಪಡವಣ್ಣೂರು ಮತ್ತು ಬಡಗನ್ನೂರು ಗ್ರಾಮಗಳಿಗೆ ಕೂಡ ಇದರ ವ್ಯಾಪ್ತಿ ಇದೆ. ಇಷ್ಟು ಮಾತ್ರವಲ್ಲದೆ ನೆರೆಯ ಕೇರಳದ ಕಾಸರಗೋಡು ಜಿಲ್ಲೆಯ ದೇಲಂಪಾಡಿಯವರು ಕೂಡ ಈ ಆಸ್ಪತ್ರೆಯ ಪ್ರಯೋಜನವನ್ನು ಪಡೆಯಲಿಕ್ಕೆ ಇಲ್ಲಿಗೆ ಬರ್ತಿದ್ದಾರೆ. ಅದರಂತೆ ಮಾಡ್ನೂರು ಗ್ರಾಮದ ಅಲ್ಲಿಯ ಸಾರ್ವಜನಿಕರು ಕೂಡ ಇಲ್ಲಿಗೆ ಈ ಆಸ್ಪತ್ರೆಗೆ ತಮಗೆ ಕಷ್ಟಗಳು ಬಂದಾಗ ಇಲ್ಲಿ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಬಂದು. ಇಷ್ಟೆಲ್ಲ ಜನರು ಇಲ್ಲಿ ಬರುತ್ತಿರುವಾಗ ನಮ್ಮ ಬೇಡಿಕೆ ಇತ್ತು, ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ಕಟ್ಟಡವನ್ನು ಇಲ್ಲಿ ಮಾಡಬೇಕು ಅಂತೇಳಿ. ಆ ಹಳೆಯ ಕಟ್ಟಡ ಬಹಳ ಹಿಂದಿನದು ಆಗಿತ್ತು. ಅದನ್ನು ತೆಗೆದು ನಮಗೆ ಹೊಸ ಕಟ್ಟಡದ ವ್ಯವಸ್ಥೆ ಇಲ್ಲಿ ಮಾಡಬೇಕಂತೇಳಿ ನಮ್ಮೆಲ್ಲರ ಬೇಡಿಕೆ ಇತ್ತು. ಅದರಂತೆ ಆಗಿನ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳ ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು ಕೂಡ ನಮಗೆ ಇಲ್ಲಿ ನೀಡಿದೆ. ಎಲ್ಲ ವ್ಯವಸ್ಥೆಗಳು ಇಲ್ಲಿ ಇದೆ ಈ ಕಟ್ಟಡದಲ್ಲಿ. ಆದರೆ ನಮ್ಮದು ಒಂದೇ ಒಂದು ಕೊರತೆ ಅಂದರೆ ಇಲ್ಲಿಯ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಯ ವೈದ್ಯಾಧಿಕಾರಿಗಳ ಒಂದು ಕೊರತೆ ಇದೆ. ಇಲ್ಲಿ ಡಾಕ್ಟರ್ ನಿಖಿಲ್ ಎಂಬುವರು ಸೇವೆಯನ್ನು ಮಾಡ್ತಾಯಿದ್ದರು. ವೈದ್ಯಾಧಿಕಾರಿಗಳು ಇಲ್ಲಿ ಕಾಯಮಾಗಿ ಬಂದು ಭಾಳ ಒಳ್ಳೆಯ ವೈದ್ಯಾಧಿಕಾರಿಗಳು. ಎಲ್ಲ ಜನರು ಕೂಡ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ, ಒಳ್ಳೆಯ ಸೇವೆಯನ್ನು ಕೊಡ್ತಾಯಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ 1 ವರ್ಷದ ಹಿಂದೆ ಅವರು ಇಲ್ಲಿಂದ ವರ್ಗಾವಣೆಯಲ್ಲ, ಅವರು ನಿಯೋಜನೆಗೊಂಡು ಉಳ್ಳಾಲದಲ್ಲಿ ಕಾರ್ಯಾಚರಿಸ್ತಾ ಇದ್ದಾರೆ. ಉಳ್ಳಾಲ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರ ಆಗಿರಬೇಕು ಮೋಸ್ಟ್ಲಿ. ಆದರೆ ಅವರ ದಾಖಲೆಗಳು ಎಲ್ಲ ಇಲ್ಲೇ ಇದೆ.
ಸಂಬಳ ನಮ್ಮ ಈಶ್ವರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದಲೇ ಪಡೆಯುತ್ತಾ ಇದ್ದಾರೆ. ನಿಯೋಜನೆ ಮಾತ್ರ ಉಳ್ಳಾಳದಲ್ಲಿ ಇದೆ. ಇಲ್ಲಿ ಬರುವಂಥ ಪೇಷೆಂಟ್ಗಳಿಗೆ, ರೋಗಿಗಳಿಗೆ ಇಲ್ಲಿ ವೈದ್ಯರ ಕೊರತೆ ಇದೆ. ಅನೇಕ ರೋಗಿಗಳು ಇಲ್ಲಿ ಬಂದು ವೈದ್ಯರಿಲ್ಲದೆ ವಾಪಸ್ ಹೋಗುವಂಥ ಪರಿಸ್ಥಿತಿಗಳನ್ನು ನಾವು ನೋಡಿದ್ದೇವೆ. ಸಿಸ್ಟರ್ಗಳಿದ್ದಾರೆ, ಆದರೆ ವೈದ್ಯರಿಲ್ಲದೆ ಅವರು ಏನು ಮಾಡಲಿಕ್ಕೆ ಆಗ್ತದೆ? ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ವೈದ್ಯರ ಕೊರತೆ ನಮ್ಮನ್ನು ಕಾಡ್ತಾ ಇದೆ. ನಮ್ಮ ಬೇಡಿಕೆ ಒಂದೇ, ಎಷ್ಟೆಲ್ಲ ವ್ಯವಸ್ಥೆಗಳಿರುವಾಗ ಒಂದು ಒಳ್ಳೆಯ ವೈದ್ಯರು ಇಲ್ಲಿ ದಿನನಿತ್ಯ ನಮಗೆ ಬೇಕಾಗ್ತದೆ. ಈಗಿನ ಹಂತದಲ್ಲಿ ದಿವಸಕ್ಕೊಮ್ಮೆ ನಮ್ಮ ಕೊಳ್ತಿಗೆ ವೈದ್ಯಾಧಿಕಾರಿಗಳು ಇಲ್ಲಿ ಬರ್ತಾರೆ. ಆನಂತರ ಪಾಣಾಜೆಯ ವೈದ್ಯಾಧಿಕಾರಿಗಳು ವಾರದಲ್ಲಿ 2 ದಿನ ಸೋಮವಾರ ಮತ್ತು ಶುಕ್ರವಾರ ಇಲ್ಲಿ ಬಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದು ಸಾಕಾಗುವುದಿಲ್ಲ. ಯಾಕೆಂದರೆ ದಿನನಿತ್ಯ ಇಲ್ಲಿ ಎಷ್ಟು ಪೇಷೆಂಟ್ಗಳು ಬರ್ತಾರೆ ಎಂಬುದು ನಮಗೆಲ್ಲರಿಗೂ ಕೂಡ ತಿಳಿದಂಥ ವಿಚಾರ. ಬಹುಶಃ ನಾನು ಒಂದು ಸಂದರ್ಭವನ್ನು ನೆನಪಿಸಿಕೊಳ್ಳುವುದು, ಕೊರೋನಾದ ಸಂದರ್ಭದಲ್ಲಿ ಅನೇಕ ಜನ ಇಲ್ಲಿಗೆ ತಮ್ಮ ಟೆಸ್ಟಿಗಾಗಿ ಬರ್ತಾಯಿದ್ರು. ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಬರ್ತಾಯಿದ್ರು. ಆಗ ವೈದ್ಯರು ಕೂಡ ಇದ್ದರು. ಅವರೆಲ್ಲರೂ ಕೂಡ ಇಲ್ಲಿ ಒಳ್ಳೆಯ ಸೇವೆಯನ್ನು ಪಡ್ಕೊಂಡಿದ್ದಾರೆ, ಮೆಚ್ಚುಗೆಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಸೇವೆಗಳನ್ನೆಲ್ಲ ಇವತ್ತು ನೆನಪಿಸಿಕೊಳ್ಳುವಾಗ ನಾವೊಂದು ರೀತಿಯಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದೇವೆ. ನಾವು ಗಳಿಸಿದಂಥ ಏನು ಕೀರ್ತಿಗಳಿದೆ ಅದನ್ನೆಲ್ಲ ನಾವು ಹಿಂದೆ ಹೋಗ್ತಾ ಅದನ್ನು ಕಳ್ಕೊಳ್ತಾ ಇದ್ದೇವೆ. ಆದ ಕಾರಣ ಒಳ್ಳೆಯ ವೈದ್ಯಾಧಿಕಾರಿಗಳ ಅವಶ್ಯಕತೆ ಇಲ್ಲೇ ಇದೆ. ಯಾವ ವ್ಯವಸ್ಥೆಗಳಿದ್ದು ಕೂಡ ಪ್ರಯೋಜನ ಇಲ್ಲ. ವೈದ್ಯಾಧಿಕಾರಿಗಳು ಇದ್ದರೆ ಮಾತ್ರ ಆ ಆಸ್ಪತ್ರೆಯಲ್ಲಿ ಸರಿಯಾದ ಸೇವೆ ಲಭಿಸಲಿಕ್ಕೆ ಸಾಧ್ಯ ಉಂಟು. ಇವತ್ತು ಸಿಸ್ಟರ್ಗಳಿದ್ದಾರೆ, ಬಾಕಿ ಎಲ್ಲ ವ್ಯವಸ್ಥೆಗಳಿದೆ. ಆ ವೈದ್ಯರಿಲ್ಲದಿದ್ದರೆ ಅವರು ಏನು ಮಾಡಲಿಕ್ಕೆ ಆಗ್ತದೆ? ಒಬ್ಬ ಪೇಷೆಂಟ್ ಬಂದಾಗ ಅವರನ್ನು ಪರೀಕ್ಷೆ ಮಾಡಿ ಅವರಿಗೆ ಯಾವ ಕಾಯಿಲೆ ಇದೆ ಅಂತ ತೋರಿಸಿಕೊಡುವವರು ವೈದ್ಯರು. ಆ ನಂತರ ಸಿಸ್ಟರ್ಗಳು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬಹುದು. ಆದ ಕಾರಣ ಆ ವೈದ್ಯರಿಲ್ಲದಿದ್ದರೆ ಇಲ್ಲಿ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್, ಲ್ಯಾಬಿನ ವ್ಯವಸ್ಥೆ ಇಲ್ಲಿದೆ, ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ, ಅದೊಂದು ಹುದ್ದೆ ಕೂಡ ಖಾಲಿ ಇದೆ. ANM ಒಂದು ಹುದ್ದೆ ಕೂಡ ಖಾಲಿ ಇದೆ. ಈ ಎಲ್ಲವನ್ನು ಕೂಡ ಭರ್ತಿ ಮಾಡಿಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ಆರೋಗ್ಯ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿದ್ದಾರೆ, ಅವರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಯಾವ ರೀತಿಯ ಪ್ರತಿಕ್ರಿಯೆ ಬರ್ತದೆ ಎಂಬುದನ್ನು ನಾವು ಕಾಯ್ತಾ ಇದ್ದೇವೆ. ಮುಂದಕ್ಕೆ ಕೂಡ ಈ ಒಂದು ನಮ್ಮ ಬೇಡಿಕೆಯನ್ನು ಅವರ ಗಮನಕ್ಕೆ ತರುತ್ತೇವೆ. ಮುಖ್ಯವಾಗಿ ನಾವು ಈಗಾಗಲೇ ಪಂಚಾಯತ್ನಲ್ಲಿ ಕೂಡ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ನಮಗೆ ಒಂದು ಶಾಶ್ವತ ಕಾಯಂ ವೈದ್ಯಾಧಿಕಾರಿಯನ್ನು ಕೊಡಬೇಕು ಎಂಬುದಾಗಿ ಶಾಸಕರ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮುಂದಕ್ಕೆ ನಮ್ಮ ಎಲ್ಲ ಮನವಿಗಳಿಗೆ ಶಾಸಕರ ಮೂಲಕ ಅಥವಾ ನಮ್ಮ ಉಸ್ತುವಾರಿ ಸಚಿವರ ಮೂಲಕ ಅದು ಈಡೇರುತ್ತದೆ ಎಂಬ ಭರವಸೆ ಕೂಡ ನಮಗೆ ಇದೆ. ಆ ನಿಟ್ಟಿನಲ್ಲಿ ಈ ವೈದ್ಯಾಧಿಕಾರಿಗಳ ನೇಮಕ ಆದಷ್ಟು ಬೇಗ ನಮಗೆ ದಿನನಿತ್ಯ ಇಲ್ಲಿ ಸಿಗಬೇಕು. ವಾರದ ಪ್ರತಿದಿನ ವೈದ್ಯರು ಇಲ್ಲಿ ಇದ್ದುಕೊಂಡು ಸೇವೆಯನ್ನು ಕೊಡುವಂಥ ವ್ಯವಸ್ಥೆಗಳಾಗಬೇಕಿತ್ತು. ನಾವು ಹಳೆಯ ಕೆಲವು ವಿಚಾರಗಳನ್ನು ನೆನಪಿಗೆ ಮಾಡುವುದಾದರೆ, ಇಲ್ಲಿ ಡೆಲಿವರಿ, ಹೆರಿಗೆ ಆಗುವಂಥ ಒಂದು ಪರಿಸ್ಥಿತಿ, ಇದು ಕೂಡ ವ್ಯವಸ್ಥೆಗಳು ಕೂಡ ಇತ್ತು. ಇದೇ ಆಸ್ಪತ್ರೆಯಲ್ಲಿ ಮಹಿಳೆಯರು, ಗರ್ಭಿಣಿಯರು ಬಂದು ಹೆರಿಗೆಯಾಗಿ ಹೋಗಿ ಸುಖದಲ್ಲಿ ತೆರಳಿದಂಥ ಘಟನೆಗಳು ಕೂಡ ಇದೆ. ಈ ಹಿಂದೆ ಇಲ್ಲಿ ಶವ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ಕೂಡ ಇತ್ತು. ನಮಗೆ ಸಣ್ಣದಿರುವಾಗ ನಾವು ಗಮನಿಸಿದಂಥ ವಿಚಾರ, ಈ ಭಾಗದಲ್ಲಿ ಯಾರಾದರೂ ಆಕಸ್ಮಿಕವಾಗಿ ಡೆತ್ ಆದರೆ ಅವರ ಶವವನ್ನು ಇಲ್ಲೇ ಪರೀಕ್ಷೆ ಮಾಡುವಂಥ, ಪೋಸ್ಟ್ಮಾರ್ಟಮ್ ಮಾಡುವಂಥ ವಿಚಾರಗಳು ಕೂಡ ಇಲ್ಲಿ ಆಗ್ತಾಯಿತ್ತು. ಅದೆಲ್ಲ ಈಗ ನಿಂತು ಹೋಗಿದೆ. ಇಲ್ಲಿ ಡೆಲಿವರಿಗೆ, ಹೆರಿಗೆಗಾಗಿ ಯಾರಾದರೂ ಬಂದರೆ ಅವರನ್ನು ಪುತ್ತೂರಿಗೆ ಕಳಿಸುವಂಥ ವ್ಯವಸ್ಥೆಗಳಾಗಿದೆ. ಯಾಕೆಂದರೆ ಇಲ್ಲಿ ವ್ಯವಸ್ಥೆಗಳಿಲ್ಲದ ಕಾರಣ. ಈ ಹಿಂದೆ ಅನೇಕ ಮಹಿಳೆಯರು ಇಲ್ಲೇ ಹೆರಿಗೆಯಾಗಿ ಮನೆಗೆ ತೆರಳಿದಂಥ ಘಟನೆಗಳು ಕೂಡ ಇದೆ. ಈ ಎಲ್ಲ ವ್ಯವಸ್ಥೆಗಳನ್ನು ಪುನರಪಿ ಇಲ್ಲಿ ಮಾಡಿಕೊಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು, ಸಾರ್ವಜನಿಕರ ವತಿಯಿಂದ ನಾವು ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಅದು ಆಗ್ತದೆ ಎಂಬ ಭರವಸೆ ಇದೆ, ಖಂಡಿತ ಆಗಬೇಕು. ಹಾಗೆ ಈ ಭಾಗದ ಜನರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಡಬೇಕು. ಒಬ್ಬ ಏನಾದರೂ ಅರ್ಜೆಂಟಾಗಿ ಪೇಷೆಂಟ್ ಇಲ್ಲಿ ಬಂದರೆ ಅವರನ್ನು ವೈದ್ಯರಿಲ್ಲ ಅಂತ ನಾವು ಪುತ್ತೂರಿಗೆ ಕಳಿಸಿಕೊಡುವಾಗ ಅವರಿಗೆ ಎಷ್ಟು ಕಷ್ಟಗಳಾಗಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಂಥದ್ದನ್ನು ನಾವು ಎಷ್ಟೋ ನೋಡಿದ್ದೇವೆ. ಅವರು ಎಮರ್ಜೆನ್ಸಿಯಾಗಿ ಇಲ್ಲಿ ಏನು ಇಲ್ಲಿ ವ್ಯವಸ್ಥೆಗಳಿಲ್ಲ ಅಂತೇಳಿ ಪುತ್ತೂರು ಅಥವಾ ಮಂಗಳೂರಿಗೆ ಹೋಗುವಂಥ ವ್ಯವಸ್ಥೆಗಳಾಗಿದೆ. ಆದ ಕಾರಣ ಈ ಗ್ರಾಮೀಣ ಭಾಗಕ್ಕೆ ಅತ್ಯಂತ ದೊಡ್ಡ ಗ್ರಾಮ, ಸುಮಾರು 20,000 ಜನಸಂಖ್ಯೆ ನಮ್ಮ ನೆಟ್ಟಣಿಗೆ ಮುನ್ನೂರು ಗ್ರಾಮದಲ್ಲಿ ಒಂದರಲ್ಲಿದೆ. ಮತ್ತು ಪಡವಣ್ಣೂರು ಮತ್ತು ಬಡಗಣ್ಣೂರು ಅಥವಾ ಆಚೆಯಿಂದ ದೇಲಂಪಾಡಿ, ಮಾಡ್ನೂರು ಎಲ್ಲ ಬರುವ ಜನಸಂಖ್ಯೆಯನ್ನು ಸೇರಿಸಿದರೆ ಎಷ್ಟು ಆಗ್ಬೋದು ಎಂಬುದನ್ನು ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಅಷ್ಟೆಲ್ಲ ಜನರಿಗೆ ಆ ಸೇವೆಗಳು ಇಲ್ಲೇ ಸಿಗಬೇಕು ಎಂದು ನಾವು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೇವೆ. ಆ ಕಾಯಂ ವೈದ್ಯರನ್ನು ಕೊಡಬೇಕಂತೇಳಿ ಮತ್ತೆ ನಾವು ಪುನಃ ಅದನ್ನೇ ಒತ್ತಾಯ ಮಾಡ್ತಾ ಇದ್ದೇವೆ. ಇನ್ನು ಇಲ್ಲಿ ಹೊರರೋಗಿ ವಿಭಾಗ, ಪ್ರಥಮ ಚಿಕಿತ್ಸೆ, ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಚಿಕಿತ್ಸೆ, ತಾಯಿ ಮಕ್ಕಳ ಆರೋಗ್ಯ, ಗರ್ಭಿಣಿಯರ ಆರೈಕೆ, ತಪಾಸಣೆ, ಮಕ್ಕಳಿಗೆ ಚುಚ್ಚುಮದ್ದು, BP, ಶುಗರ್, ಕ್ಯಾನ್ಸರ್,
ಮಾನಸಿಕ ರೋಗದ ಚಿಕಿತ್ಸೆ, ಎಂಡೋಸಲ್ಫಾನ್ ಗುರುತಿಸುವಿಕೆ, ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಅನುಷ್ಠಾನ, ಜನನ ಮರಣ ಅಂಕಿ ಅಂಶಗಳು, ಮನೆ ಮನೆಗೆ ಆರೋಗ್ಯ ಸೇವೆ, ವೈದ್ಯಕೀಯ ಶಿಬಿರಗಳ ಆಯೋಜನೆ ಮುಂತಾದ ಸೌಲಭ್ಯಗಳಿದೆ. ಆದರೆ ಇಲ್ಲಿನ ಉಪಕೇಂದ್ರಗಳು ಸೇರಿದಂತೆ ಈ ಆರೋಗ್ಯ ಕೇಂದ್ರದಲ್ಲಿ ಒಟ್ಟು 16 ಹುದ್ದೆಗಳು ಮಂಜೂರಾಗಿದ್ದು, ಇದರಲ್ಲಿ ವೈದ್ಯಾಧಿಕಾರಿ ಹುದ್ದೆ ಸೇರಿದಂತೆ 5 ಹುದ್ದೆಗಳು ಖಾಲಿಯಿದೆ. ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ, 1 ಉಪವಿಭಾಗದ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ, ಲ್ಯಾಬ್ ಟೆಕ್ನಿಷಿಯನ್, ಕ್ಲರ್ಕ್ ಹುದ್ದೆಗಳು ಖಾಲಿಯಾಗಿದೆ. ಗ್ರೂಪ್ ಡಿ ನೌಕರರಾಗಿ ಗುತ್ತಿಗೆಯಾಧಾರಿತ 2 ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಇಲ್ಲಿ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಯಾಗಿರುವ ಲಕ್ಷ್ಮಿ ಎಂಬವರು ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಗೆ ವಾರದಲ್ಲಿ 5 ದಿನ ನಿಯೋಜನೆಗೊಂಡಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಸಿಬ್ಬಂದಿಗಳ ಕೊರತೆಯಿಂದಲೂ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದಷ್ಟು ಶೀಘ್ರ ಈ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕು ರೋಗಗ್ರಸ್ತವಾದ ಆರೋಗ್ಯ ಕೇಂದ್ರ ಆರೋಗ್ಯಗ್ರಸ್ತವಾಗಲಿ ಅನ್ನೋದು ನಮ್ಮ ಆಶಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.